ರಾಜ್ಯದಲ್ಲಿ ಸರ್ಕಾರ ಬಂದು 5 ತಿಂಗಳು ಕಳೆಯಿತು. ಇಲ್ಲಿವರೆಗೂ ಹಗರಣಗಳ ಕಾಂಗ್ರೆಸ್ನ ಸಾಧನೆ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ಮಾಡಿ ಈಗ ಕಾಂಗ್ರೆಸ್ ಪಕ್ಷ ನಿಜವಾಗಿಯೂ 40% ಕಮಿಷನ್ ದಂಧೆ ನಡೆಯುತ್ತಿದೆ. ಗುತ್ತಿಗೆದಾರರ ಮನೆಯಲ್ಲಿ ಐಟಿ ದಾಳಿಯಲ್ಲಿ 100 ಕೋಟಿ ಹಣ ಸಿಗುತ್ತದೆ. ಇದಕ್ಕಿಂತ ಸಾಕ್ಷಿ ಬೇಕೇ ಎಂದು ಮಾಜಿ ಸಚಿವ ಡಿಎನ್ ಜೀವರಾಜ್ ಹೇಳಿದ್ದಾರೆ. ಏನು ಹಿಂದೆ ಅವರು ಅಪಪ್ರಚಾರವನ್ನು ಮಾಡ್ತಾ ಇದ್ರು 40% ಅಂತ, ಇದು ಒರಿಜಿನಲ್ 40%. ಅವರು ಮುಂಚೆ ಸುದ್ದಿ ಮಾತ್ರ ಮಾಡ್ತಾ ಇದ್ರು, ಈಗ ಪಕ್ಕ 100% ಇದು 40% ಮೀರಿದಂಥ ಹಗರಣಗಳ ಒಂದು ಸರ್ಕಾರ ಇದೆ. 600 ಕೋಟಿ ರೂಪಾಯಿ BBMPಗೆ ಬಿಡುಗಡೆ ಆದರೆ ಅದರಲ್ಲಿ 100 ಕೋಟಿಯಷ್ಟು ಹಣ ಕಾಂಟ್ರಾಕ್ಟರ್ಗಳ ಮನೆಯಲ್ಲೇ ಐಟಿಗೆ ಸಿಗುತ್ತೆ. ಕರ್ನಾಟಕದಲ್ಲಿ 5.5 ತಿಂಗಳಾಯಿತು ಸರ್ಕಾರ ಬಂದು. ಈ 5.5 ತಿಂಗಳಲ್ಲಿ ಇದು ಹಗರಣಗಳ ಸರ್ಕಾರ. ಇದು ಏನು ಹಿಂದೆ ಅವರು ಅಪಪ್ರಚಾರವನ್ನು ಮಾಡ್ತಾ ಇದ್ರು 40% ಅಂತ, ಇದು ಒರಿಜಿನಲ್ 40%. ಅವರು ಮುಂಚೆ ಸುದ್ದಿ ಮಾತ್ರ ಮಾಡ್ತಾ ಇದ್ರು, ಈಗ ಪಕ್ಕ 100% ಇದು 40% ಮೀರಿದಂಥ ಹಗರಣಗಳ ಒಂದು ಸರ್ಕಾರ ಇದೆ. 600 ಕೋಟಿ ರೂಪಾಯಿ BBMPಗೆ ಬಿಡುಗಡೆ ಆದರೆ ಅದರಲ್ಲಿ 100 ಕೋಟಿಯಷ್ಟು ಹಣ